ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗೆ ಮಂಜೂರಾದ ಹಣವನ್ನು ಸರ್ಕಾರ ಲೂಟಿ ಮಾಡಿದೆ. ಇತಿಹಾಸದಲ್ಲಿ ಈ ಪ್ರಮಾಣದಲ್ಲಿ ದಲಿತರ ಹಣ ನುಂಗಿದ ಸರ್ಕಾರ ಯಾವುದೂ ಇಲ್ಲ. ದಲಿತರ ಹಣವನ್ನು ಬಾರು, ವೈನ್ ಶಾಪ್, ಚಿನ್ನದ ಅಂಗಡಿಗಳಿಗೆ ತೆಗೆದುಕೊಂಡು ಸುರಿದಿದ್ದಾರೆ. ದಲಿತರ ಹಣದಿಂದ ಜಮೀನು ಪರ್ಚೇಸ್ ಮಾಡಿದ್ದಾರೆ ಎಂದು ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೂಡ ಹಗರಣ ಇಡೀ ದೇಶವೇ ಬೆಚ್ಚಿ ಬೀಳುವ ಹಗರಣವಾಗಿದೆ. 86,000 ಜನ ಅರ್ಜಿ ಹಾಕಿ ಸೈಟಿಗೆ ಕಾಯುತ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಏಕಾಏಕಿ ಸೈಟುಗಳನ್ನು ಕೊಟ್ಟಿದ್ದಾರೆ. ದಲಿತರಿಗೆ ಸೇರಿದ ಜಮೀನು ನುಂಗಿದ್ದಾರೆ. ದಲಿತರ ಜಮೀನನ್ನು ಯಾರ್ಯಾರ ಹೆಸರಿಗೂ ಟ್ರಾನ್ಸ್ಫರ್ ಮಾಡಿ ಅಪ್ರೂವ್ ಮಾಡಿಸಿಕೊಂಡಿದ್ದಾರೆ ಎಂದರು. ಸಿದ್ದರಾಮಯ್ಯ ನಾನು ಆ ಜಮೀನೇ ನೋಡಿಲ್ಲ ಅಂತಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಜಮೀನು ಮುಟ್ಟುವ ಧೈರ್ಯ ಮೂಡಾಗೆ ಇದೆಯಾ? ಇದೊಂದು ದೊಡ್ಡ ಹಗರಣವಾಗಿದೆ. 3 ರಿಂದ 4 ಸಾವಿರ ಕೋಟಿಯ ಹಗರಣವಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಇದರಿಂದ ಭಾರಿ ನಷ್ಟವಾಗಿದೆ. ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಸಿಬಿಐ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ರು. ಕಾವೇರಿ ವಿಚಾರದಲ್ಲಿ ವಿರುದ್ಧವಾದ ತೀರ್ಪುಗಳು ಬರುತ್ತವೆ. ರೈತ ಸಂಘದವರು ನನ್ನನ್ನು ಮತ್ತು ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದ್ದಾರೆ. ರೈತರು 100 ದಿನದಿಂದ ಧರಣಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸೌಜನ್ಯಕ್ಕೂ ಅವರನ್ನ ಕರೆದು ಮಾತನಾಡಿಲ್ಲ. ಕರ್ನಾಟಕದ ಪರವಾಗಿ ಸರಿಯಾದ ವಾದ ಮಾಡಿಲ್ಲ. ಇದರಿಂದಾಗಿ ನಮಗೆ ಹಿನ್ನಡೆಯಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಕದ್ದು ಮುಚ್ಚಿ ನೀರನ್ನು ತಮಿಳುನಾಡಿಗೆ ಬಿಡುತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾವೇರಿಗೂ ಉಳಿಗಾಲ ಇಲ್ಲ, ಮಹದಾಯಿಗೂ ಉಳಿಗಾಲ ಇಲ್ಲ ಎಂದರು. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ. ಅದು ಮಂತ್ರಿನೂ ತೊಗೊಂಡಿದ್ದಾರೆ ಅನ್ನೋದು ಈಗ ಇಡಿ ತನಿಖೆಯಿಂದನೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಮತ್ತು ಆ ದುಡ್ಡಿಂದ ಬೇರೆ ಬೇರೆ ಜಮೀನು ಪರ್ಚೇಸ್ ಮಾಡಿರೋದು ಕೂಡ ತನಿಖೆಯಿಂದ ಹೊರಬರುತ್ತಾ ಇದೆ. ಈಗ ಮಂತ್ರಿ ಒಂದು ವಿಕೆಟ್ ರಾಜೀನಾಮೆನೂ ಆಗಿದೆ, ವಿಕೆಟ್ ಬಿದ್ದಿದೆ. ಈಗ ಅದ್ರ ಜೊತೆಗೆ ಮೂಡ ಹಗರಣನೂ ಕೂಡ ದೊಡ್ಡ ಇಡೀ ದೇಶ ಬೆಚ್ಚಿ ಬೀಳುವಂಥ ಹಗರಣ. ಒಬ್ಬ ಮುಖ್ಯಮಂತ್ರಿಗಳು ಅವರ ಕುಟುಂಬಕ್ಕೆ ಫೇವರ್ 86,000 ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಮೈಸೂರಿನ ಮೂಡಾದಲ್ಲಿ 86,000 ಜನಕ್ಕೆ ಸೈಟ್ ಇಲ್ಲ. ಸಿದ್ದರಾಮಯ್ಯನವರಿಗೆ ಏಕಾಏಕಿ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಅದು ರಿಯಲ್ಲಾಗಿ ನೋಡಿದ್ರೆ ಆ ಜಮೀನು ಅವ್ರದ್ದೇ ಅಲ್ಲ, ಯಾರೋ ದಲಿತರಿಗೆ ಸೇರಿದ ಜಮೀನು. ಆ ದಲಿತರನ್ನ ಜಮೀನ ಇವ್ರು ಯಾರ ಹೆಸರಿಗೋ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಇದು ಟ್ರಾನ್ಸ್ಫರ್ ಆಗಿ ಅಪ್ರೂವ್ಡ್ ಲೇಔಟ್ ಆಗಿ ಅದನ್ನು ಸೈಟ್ಗಳು ಮಾಡಿಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ನೋಡೇ ಇಲ್ಲ, 15 ವರ್ಷ ಆ ಜಮೀನೇ ನೋಡಿಲ್ಲ ಅಂತಾರೆ. ಯಾರನ್ನ ನಂಬ್ತಾರ? ಒಬ್ಬ MLA ಅಲ್ಲ, ಒಬ್ಬ ಇವರು ಕಾರ್ಪೊರೇಟ್ರು, ಒಬ್ಬ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯನೂ ಕೂಡ ಬಿಡಲ್ಲ. ಅದು 3.5 ಎಕರೆ ಜಮೀನು ಅಂಥದ್ದು ನಾನು ನೋಡೇ ಇಲ್ಲ, ಅಕ್ರಮವಾಗಿ ಮೂಡಾದವರು ಸಾಧ್ಯನಾ? ಸಿದ್ದರಾಮಯ್ಯನವ್ರ ಜಮೀನನ್ನ ಮುಟ್ಟುವಂಥ ಧೈರ್ಯ ಮೂಡಾದವ್ರಿಗೆ ಇದೆಯಾ? ಸಾಧ್ಯನೇ ಇಲ್ಲ. ಇದೆಲ್ಲ ಅಕ್ರಮ. ಇವರೇ ಎಲ್ಲ ಸೂತ್ರಧಾರರು ಇವರೇ ಇದ್ದಾರೆ. ಅದರಿಂದ ಇದು ದೊಡ್ಡ ಹಗರಣ. ಇದರಲ್ಲಿ 3 ರಿಂದ 4 ಸಾವಿರ ಕೋಟಿ ಈ 50-50 ಸ್ಕೀಮಲ್ಲಿ ಹಂಚಿಕೆ ಆಗಿದೆ. ಇದರಿಂದ ರಾಜ್ಯಕ್ಕೆ ಲಾಸ್ ಆಗಿದೆ. ಯಾರು ಸೈಟ್ಗೆ ಕಾದು ಕುಳಿತಿರೋ ಜಾತಪಕ್ಷಿ ಅಂತ ಅವ್ರಿಗೆ ಅನ್ಯಾಯ ಆಗಿದೆ. ಇದು ದೊಡ್ಡ ಹಗರಣ. ಇದು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ.